ಈಗ ವಿಜಯಣ್ಣ ಅವಾಗ ಒಂದು ಮಾತು ಹೇಳಿದ್ರು, ನೀವು ಅದರಲ್ಲಿ ಶಾಂತವಾಗಿ ನೋಡಿರ್ತೀರ ನನ್ನ ಕಾಂತಾರದಲ್ಲಿ, ಗುಳಿಗನಲ್ಲಿ ಅಬ್ಬರವಾಗಿ ನೋಡಿರ್ತೀರ, ಇದರಲ್ಲೊಂದು ಲವರ್ ಬಾಯ್ ಆಗಿ. ನನಗೆ ಇವತ್ತು ತುಂಬ ಖುಷಿಯಾದ ದಿನ, ಯಾಕಂದರೆ ಇದು ನನ್ನ 2ನೇ ಸಿನಿಮಾ ಹಾಗೂ ಮ್ಯಾಕ್ಸ್ ಕ್ರಿಯೇಷನ್ಸ್ ಅವರ ಪ್ರೊಡಕ್ಷನ್ ನಂಬರ್ 1. ಒಂದು ಸೌಮ್ಯ ಪಾತ್ರ, ಒಂದು ಅಬ್ಬರದ ಪಾತ್ರ ಮಾಡಿದ್ದಾರೆ. ಅವರ ಒಳಗೆ ಇನ್ನಷ್ಟು ಕಿಚ್ಚು ಇದೆ, ಇನ್ನಷ್ಟು ಫೈರ್ ಇದೆ. ನನಗೆ ಗೊತ್ತಿರಲಿಲ್ಲ, ಬಟ್ ಕೈ ಮುಗಿಯುವಾಗ ನಾನೊಂದು ದೇವರ ಹತ್ರ ಒಂದು ಮಾತು ಕೇಳಿದ್ದೆ, ನೀನು ಏನಾದರೂ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ಮುಹೂರ್ತದ ದಿನ ಅಂತ ಒಂದು ಬಂತು ಅಂತ ಆದರೆ ನನ್ನ ಸ್ಕ್ರಿಪ್ಟ್ ಮುಂದೆ ಹೋಗಿ ಪ್ರೊಡ್ಯೂಸರ್ ಎಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ನಾನು ಇಲ್ಲೇ ಮುಹೂರ್ತವನ್ನು ಮಾಡ್ತೇನೆ ಅಂತ. ಕಾಂತಾರದ ನಂತರ ಸ್ವರ ಶೆಟ್ಟಿ ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ನಿರ್ದೇಶನದ ಆಲೋಚನೆ ಕಾಂತಾರಕ್ಕಿಂತಲೂ ಮೊದಲೇ ಇತ್ತ, ಕಾಂತಾರದ ನಂತೆ ಬಂದದ್ದು? ಇಲ್ಲ, ಆಲ್ರೆಡಿ ನಾನೊಂದು 2NME ಅಂತ ಒಂದೊಂದು ಸಿನಿಮಾ ಮಾಡಿದ್ದೆ ಲಾಕ್ಡೌನ್ ಟೈಮಲ್ಲಿ, V4 ಸ್ಟ್ರೀಮಲ್ಲಿ ಅದು ರಿಲೀಸ್ ಆಗಿತ್ತು. ನಿರ್ದೇಶನ ಮಾಡಬೇಕನ್ನೋ ಒಂದು ಇತ್ತು. ಯಾಕಂತ ಹೇಳಿದ್ರೆ ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರಲ್ಲ, ನಾವೇ ಸೃಷ್ಟಿ ಮಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾನು ಯೋಚನೆ ಮಾಡಿದೆ, ಸ್ಕ್ರಿಪ್ಟ್ ನಮ್ಮ ಹತ್ರ ಇತ್ತು, ನಾನು ಕೆಲವರಿಗೆಲ್ಲ ಕತೆ ಹೇಳ್ತಾಯಿದ್ದೆ, ಅವರೆಲ್ಲ ತುಂಬ ಇಷ್ಟಪಟ್ಟಿದ್ರು ಆ ಕತೆಗಳನ್ನು ಮಾಡುವಂತಿದ್ರು. ಬಟ್ ಏನಾಗ್ತಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಸಿನಿಮಾ ಮಾಡಬೇಕು ಅಂದರೆ ನಾವು ಏನೇ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದ್ರು ನಿರ್ಮಾಪಕನನ್ನೊಬ್ಬರು ದೊಡ್ಡ ಒಂದು ಪೊಸಿಷನ್ಲಿದ್ದೆ, ಅದೊಂದು ಬೇಕೇ ಬೇಕಾಗುತ್ತೆ, ದುಡ್ಡು ಅನ್ನೋದು ಬೇಕು, ಲಕ್ಷ್ಮಿ ನಮ್ಮ ಹತ್ರ ಬರಬೇಕು. ಸೊ ಅದೇನೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಗುರುವ ಆದಮೇಲೆ ಆ ಕಾಂತಾರದ ದಯದಿಂದ, ರಿಷಭಣ್ಣನ ಒಂದು ಆಶೀರ್ವಾದದಿಂದ, ಆಮೇಲೆ ನನ್ನ ವಿಜಯ್ ಕುಮಾರ್ ಸರ್ ಅವರ ಒಂದು ಆಶೀರ್ವಾದದಿಂದ ಏನೋ ಗೊತ್ತಿಲ್ಲ, ಲಕ್ಷ್ಮಿ ತಾನಾಗಿ ನಮ್ಮ ಹತ್ರ ಬಂತು. ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ಅಣ್ಣನ ಸ್ವರೂಪದಲ್ಲಿ ನಿಂತವರು ಭಾಗ್ಯರಾಜ್ ಶೆಟ್ಟಿ ಅಂತ. ಸೊ ಅವ್ರ ಹತ್ರ ಒಂದು ಕತೆ ಹೇಳಿದ್ದೆ ನಾನು, ಒಂದು ಕತೆ ಇದೆ ಮಾಡುವ ಅಂತ. ಸೊ ಆ ಟೈಮಲ್ಲಿ ಅವರು ಖಂಡಿತ ಮಾಡುವ ಅಂತ ಇದು ಮಾಡಿದರು. ಸೊ ಇವತ್ತು ನಾವು ಏನು ದೇವಸ್ಥಾನದಲ್ಲಿ ನಿಂತಿದ್ದೀವಲ್ಲ, ಆ ದೇವಸ್ಥಾನದಲ್ಲಿ ನಾನು ಒಂದು ದಿವಸ ಬಂದಾಗ ಈ ದೇವಸ್ಥಾನದ ಕಾರಣಿಕ ಇದೆ ಅಂತ ಹೇಳಿದರು ಅವರು. ನನಗೆ ಗೊತ್ತಿರಲಿಲ್ಲ, ಬಟ್ ಕೈ ಮುಗಿಯುವಾಗ ನಾನೊಂದು ದೇವರ ಹತ್ರ ಒಂದು ಮಾತು ಕೇಳಿದ್ದೆ, ನೀನು ಏನಾದರೂ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ಮುಹೂರ್ತದ ದಿನ ಅಂತ ಒಂದು ಬಂತು ಅಂತ ಆದರೆ ನನ್ನ ಸ್ಕ್ರಿಪ್ಟ್ ಮುಂದೆ ಹೋಗಿ ಪ್ರೊಡ್ಯೂಸರ್ ಎಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ನಾನು ಇಲ್ಲೇ ಮುಹೂರ್ತವನ್ನು ಮಾಡ್ತೇನೆ ಅಂತ ಹೇಳಿ. ಪ್ರಾಬಬ್ಲಿ ಇದು ಮಂಗಳೂರಿಂದ ತುಂಬ ದೂರ ಇದೆ, ಬರೋರಿಗೆಲ್ಲ ತುಂಬ ಕಷ್ಟ ಆಗಿದೆ. ಆದರೂ ಕೂಡ ನನಗೊಂದು ಆಸೆ ಇತ್ತು, ಮಾಡಿದ್ರೆ ಸಿನಿಮಾ ಅಂತ ಒಂದು ಶುರು ಮಾಡಿದ್ರೆ ಮುಹೂರ್ತವನ್ನು ಇಲ್ಲೇ ಇಡಬೇಕು ಅಂತ. ಹಾಗಾಗಿ ಆ ದೇವರ ಅಂದರೆ ಅರ್ಧನಾರೀಶ್ವರ ದೇವರ ಸಂಪಿಗೆ ಅರ್ಧನಾರೀಶ್ವರ ದೇವರ ಆಶೀರ್ವಾದ ನಮಗೆ ಸಿಕ್ಕಿದೆ. ಇವತ್ತು ಮುಹೂರ್ತ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಪೂರ್ಣಗೊಂಡಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಎಲ್ರಿಗೂ ಗೊತ್ತು, ಅಂದರೆ ಶಿವದತ್ತ ಗುಳಿಗನ ಆಶೀರ್ವಾದದಿಂದ ಕಾಂತಾರದ ಗುರುವನಾಗಿದ್ದ ನಾನು. ಈಗ ವಿಜಯಣ್ಣ ಅವಾಗ ಒಂದು ಮಾತು ಹೇಳಿದ್ರು, ನೀವು ಅದರಲ್ಲಿ ಶಾಂತವಾಗಿ ನೋಡಿರ್ತೀರ ನನ್ನ ಕಾಂತಾರದಲ್ಲಿ, ಗುಳಿಗನಲ್ಲಿ ಅಬ್ಬರವಾಗಿ ನೋಡಿರ್ತೀರ, ಇದರಲ್ಲೊಂದು ಲವರ್ ಬಾಯ್ ಆಗಿ. ಈ ಸಿನಿಮಾ ಟೋಟಲಿಯಾಗಿ ಒಂದು ಗಂಡ ಹೆಂಡತಿ ಮಧ್ಯೆ ನಡೆಯುವಂಥ ಸಿನಿಮಾ, ಟೋಟಲ್ ಎಂಟರ್ಟೈನ್ಮೆಂಟ್ ಮೂವಿ. ಯಾವುದೇ ಒಂದು ಎಮೋಷನ್ಸ್ ಎಲ್ಲವೂ ಕನೆಕ್ಟ್ ಆಗಿದೆ, ಬಟ್ ಟೋಟಲ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಅಂದರೆ ಎಲ್ಲ ಅಂದರೆ ಹೇಳೋಕ್ಕಾಗಲ್ವಲ್ಲ, ನಾವು ಬರೀ ಕಾಂತಾರ ಮಾಡ್ತಿರುವಾಗ ನಾನು ಅಂದ್ಕೊಂಡಿದ್ದೆ ಬರೀ ಕನ್ನಡದ ಸೀಮಿತವಾಗಿರ್ತೀನಿ ನಾನು ಅಂತ. ಬಟ್ ಇವತ್ತು ಎಲ್ಲರ ಆಶೀರ್ವಾದದಿಂದ, ದೈವಗಳ ಆಶೀರ್ವಾದದಿಂದ ಪ್ಯಾನ್ ಇಂಡಿಯಾದಲ್ಲಿ ನನ್ನ ಹೆಸರು ಕೇಳಿ ಬರ್ತಾ ಇದೆ. ಸೊ ಈ ಸಿನಿಮಾ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ಯಾನ್ ಇಂಡಿಯಾ ಆಗ್ಬೋದು. ಅದಕ್ಕಾಗಿ ಬರೀ ಒಂದು ಲ್ಯಾಂಗ್ವೇಜ್ಗೆ ಸೀಮಿತವಾಗಿದೆ, ಎಲ್ಲ ಲ್ಯಾಂಗ್ವೇಜ್ಗೆ ಹೋದರೂ ಯಾವುದೇ ಸಮಸ್ಯೆಗಳಾಗಿಲ್ದಿರೋ ಥರ ಈ ಸಿನಿಮಾ ಹಂದರವನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಸ್ಕ್ರಿಪ್ಟ್ ವರ್ಕ್ ಇನ್ನೂ ಡೆವಲಪ್ ಮಾಡ್ತಾನೆ ಇದ್ದೀವಿ. ಯಾಕೆಂತ ಹೇಳಿದ್ರೆ ಮುಂಚೆ ಏನಾದರೂ ಇದ್ದರೆ ಸಿನಿಮಾ ಮಾಡಿ ಟಕ್ ಅಂತ ಬಿಡ್ಬೋದಿತ್ತು. ಈಗ ಆ ಥರ ಬಿಡೋಕ್ಕಾಗಲ್ಲ. ನಮಗಂತೂ ಒಂದು ಫ್ಯಾನ್ ಬೇಸ್ ಇದೆ, ನಮ್ಮನ್ನು ನೋಡೋರಿದ್ದಾರೆ, ಗುರುವಂದು ಏನೋ ಒಂದು ಬರ್ತಾ ಇದೆ ನೋಡಬೇಕು ಅಂತ ಆಸೆ ಪಟ್ಕೊಂಡವರಿದ್ದಾರೆ. ಸೊ ಅವ್ರಿಗೆ ರೀಚ್ ಮಾಡಬೇಕು, ಅವರೆಲ್ಲರ ಮನಸ್ಸನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಕಥಾ ಅಂದರೆ ಆ ರೀತಿ ಇರಬೇಕು. ಅದಕ್ಕೋಸ್ಕರ ತುಂಬ ವ್ಯವಸ್ಥೆಗಳು ನಡೀತಾ ಇರುತ್ತೆ. ಇವತ್ತು ಬರೀ ಒಂದು ಚಿಕ್ಕ ಒಂದು ಶೂಟ್ ಅಂದರೆ ಒಂದು ಮದುವೆ ಸೀಕ್ವೆನ್ಸ್ ಮಾತ್ರ ಶೂಟ್ ಮಾಡ್ತಾ ಇದ್ದೇವೆ. ಮಿಕ್ಕಿದನ್ನೆಲ್ಲ ನೀಟಾಗಿ ವರ್ಕ್ ಮಾಡಿ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಜನವರಿ 15 ತಾರೀಕಿನ ಮೇಲೆ ಶೂಟಿಗೆ ಹೋಗುವಂಥ ಪ್ಲ್ಯಾನಲ್ಲಿದ್ದೇವೆ. ಸೊ ಇದರ ಹಿಂದಿನ ಪ್ರಿಪರೇಷನ್ಗಳು ಹೇಗಿದ್ದು, ಆಮೇಲೆ ಇದು ಯಾವ ಜಾನರ್ ಸಿನಿಮಾ ಅಂತ? ಜಾನರ್ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಆದರೆ ಒಂದು ಹೊಸತನದ್ದು ಒಂದು ವಿಷಯ ಇದರಲ್ಲಿ ಇಟ್ಟಿದ್ದೇವೆ. ಅದು ಜನಗಳಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಪ್ರಕಾರ ನಮ್ಮ ತಂಡಕ್ಕೆ ಅದು ಇಷ್ಟ ಆಗಿತ್ತು. ನಾನು ಹೇಳುವಂಥ ಒಂದು ಲೈನಪ್ ಅದನ್ನು ಇಟ್ಕೊಂಡು ಇವಾಗ ಸ್ಕ್ರಿಪ್ಟ್ ನಡೀತಾನೇ ಇದೆ. ಸತತವಾಗಿ ಒಂದು 2-3 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಬಟ್ ಫೈನಲಿ ಮುಹೂರ್ತವನ್ನು ಮಾಡಲೇಬೇಕು, ಅಂದರೆ ಮುಹೂರ್ತ ಮಾಡಿದ ಕೂಡಲೇ ಇನ್ನೊಂದು ಜೋಶ್ ಸಿಗುತ್ತೆ ನಮಗೆ ಮುಂದೆ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಮುಹೂರ್ತವನ್ನು ಇವತ್ತು ಮಾಡಿದ್ದೇವೆ. ಅದೇ ಹೇಳಿದ್ನಲ್ಲ, ಬಂದಂತಹ ಎಲ್ಲ ಅತಿಥಿಗಳು, ನಮ್ಮ ಹೆತ್ತವರು, ಎಲ್ಲರೂ ಒಂದು ಆಶೀರ್ವಾದ ನಮಗೆ ಸಿಕ್ಕಿದೆ. ಸೊ ಇನ್ಮೇಲೆ ಸ್ವಲ್ಪ ವರ್ಕ್ ಸ್ಪೀಡಾಗಿ ನಡೆಯುತ್ತೆ. ಸೊ ಅದೇ ಜನವರಿ 15 ಅದಾದಮೇಲೆ ಖಂಡಿತವಾಗ್ಲೂ ನಾವು ಶೂಟಿಗೆ ಹೋಗ್ತೇವೆ. ನಿಮ್ಗೆ ಗೊತ್ತಿದ್ದ ಹಾಗೆ ಶಿವದತ್ತ ಗುಳಿಗೆ ಡ್ರಾಮಾ ಡೈಲಿ ಬುಕ್ಕಿಂಗ್ ಇದೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ನಮಗೆ ಆ ಡೇಟ್ಸ್ನೆಲ್ಲ ನೋಡ್ಕೊಂಡು ಮ್ಯಾಚ್ ಮಾಡ್ಕೊಂಡು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಆದರೂ ಜನವರಿ 15 ಆದಮೇಲೆ ಖಂಡಿತವಾಗ್ಲೂ ಚಿತ್ರೀಕರಣ ಪ್ರಾರಂಭವಾಗುತ್ತೆ.
ಈಗ ಶೆಡ್ಯೂಲ್ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಮತ್ತು ಯಾವ್ಯಾವ ಲೊಕೇಶನಲ್ಲಿ ಚಿತ್ರೀಕರಣ ನಡೆಯಬಹುದು? ಲೊಕೇಶನ್ ಮಂಗಳೂರು ಬಿಟ್ಟು ಹೋಗೋವಾಗಿಲ್ಲ, ಯಾಕಂದರೆ ಡೈಲಿ ಡ್ರಾಮಾ ಇದೆ. ಒಂದೇ ಶೆಡ್ಯೂಲಲ್ಲಿ ಹೋಗೋ ಥರ ಇದೆ, ಯಾಕಂದರೆ ಇದು ಗಂಡ ಹೆಂಡತಿ ನಡುವೆ ಒಂದು ಮನೆಯಲ್ಲೇ ನಡೆಯುವಂಥ ಜಾಸ್ತಿ ಸಬ್ಜೆಕ್ಟ್ ಇದು. ಅದೇ ಟೋಟಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಲೊಕೇಶನಲ್ಲಿ ಜಾಸ್ತಿ ಹೊರಗಡೆ ಹೋಗೋಕ್ಕಿರಲ್ಲ. ನಾವು ಮಂಗಳೂರಲ್ಲೇ, ಸುತ್ತಮುತ್ತ ಮಂಗಳೂರಲ್ಲೇ, ಅಂದರೆ ಉಡುಪಿ ಹತ್ರ ಹೋಗ್ಬೋದು. ಉಡುಪಿಯಿಂದ ಈ ಕಡೆ ಈ ಕೇರಳ ಬಾರ್ಡ್ರ್ ತನಕ ಇಲ್ಲಿ ಒಳಗಡೆ ಎಲ್ಲೆಲ್ಲ ಲೊಕೇಶನ್ಸ್ ಇದೆ. ಲೊಕೇಶನ್ ಸರ್ಚ್ ಕೂಡ ನಡೀತಾ ಇದೆ. ಸೊ ಒಳ್ಳೆ ಲೊಕೇಶನ್ ಕೆಲವು ಸಿಕ್ಕಿದೆ. ಆಮೇಲೆ ಒಂದು ಇದೆ, ಇದರಲ್ಲಿ ಒಂದು ಸಾಂಗ್ ಮಾತ್ರ ನಾವು ಔಟ್ಡೋರಲ್ಲಿ ಶೂಟ್ ಮಾಡ್ತೀವಿ. ಅದು ಆಲ್ರೆಡಿ ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೀವಿ. ಶಿಮ್ಲಾ ಇಲ್ಲಾಂದರೆ ಮನಾಲಿಗೆ ಹೋಗುವಂಥ ಪ್ಲ್ಯಾನಲ್ಲಿದ್ದೀವಿ. ಪಕ್ಕ ಅಲ್ಲೇ ತೆಗಿತೀವಿ ನಾವು ಅದನ್ನು. ಈಗ 2 ಜನ ನಿಮ್ಮ ಲೈಫಿನಲ್ಲಿ ತುಂಬ ಮುಖ್ಯ ಅಂತ ಹೇಳಿದ್ರಿ. ಒಂದು ವಿಜಯಕುಮಾರ್ ಕೊಡಿಯಲ್ ಬೈಲ್ ಅವರು ಇವತ್ತು ಆಲ್ರೆಡಿ ಮುಹೂರ್ತಕ್ಕೆ ಬಂದಿದ್ದಾರೆ. ಮತ್ತೊಬ್ಬರು ರಿಷಬ್ ಶೆಟ್ಟಿ. ಅವ್ರ ಹತ್ರ ತಾನು ಮೊದಲ ನಿರ್ದೇಶನ ಮಾಡ್ತಾ ಇದ್ದೇನೆ ಅಂತ ಏನಾದರೂ ಅವ್ರ ಹತ್ರ ಹೇಳಿ ಅವ್ರ ಹತ್ರ ಒಂದು ಬೆಸ್ಟ್ ವಿಶಸ್ ಬ್ಲೆಸ್ಸಿಂಗ್ಸ್ ಏನಾದರೂ ತೊಗೊಂಡ್ರೆ? ಖಂಡಿತವಾಗ್ಲು ಇನ್ವಿಟೇಷನ್ ಅವ್ರಿಗೂ ತಲುಪಿಸಿದ್ದೇನೆ. ನೇರವಾಗಿ ಹೋಗಿ ಅವ್ರ ಹತ್ರ ಕೊಟ್ಟು ಬಂದಿದ್ದೇನೆ. ತುಂಬ ಅಂದರೆ ಅವರು ನೋಡ್ತಿರುವಾಗ ಅವರು ಅದನ್ನು ನೋಡಿರಲಿಲ್ಲ. ಸ್ವರಾಜ್ ಶೆಟ್ಟಿ ಅಂದರೆ ಡೈರೆಕ್ಷನ್ದು ದಿಢೀರಂತ ನೋಡಿಬಿಟ್ಟು ಡೈರೆಕ್ಷನ್ ಬೇರೆ ಮಾಡ್ತಿದ್ದೆ ಅಂತ ತಬ್ಬಿಡಿದ್ರು. ಅಣ್ಣನ ಪ್ರೀತಿ ಸದಾ ಯಾವತ್ತೂ ನನ್ನ ಮೇಲೆ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತು. ಸೊ ಒಳ್ಳೆಯದಾಗಲಿ, ನಾನು ಸದಾ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಸಾಕು ನಮಗೆ. ಈಗ ಮುಹೂರ್ತದ ಇದರಲ್ಲಿ ಬರೀ ಪ್ರೊಡಕ್ಷನ್ ನಂಬರ್ 1 ಅಂತ ಇದೆ. ಟೈಟಲ್ ಯಾವಾಗ ರಿವೀಲ್ ಮಾಡ್ತೀರಿ? ಅಂದರೆ ನಿಮ್ಮ ಗುರುಗಳ ಹತ್ರ ಮಾತಾಡಿದಾಗ ಭಾಳ ಕ್ಯೂರಿಯಾಸಿಟಿ ಆಗಿರುವಂಥ ಟೈಟಲ್ ಅಂತ ಹೇಳಿದ್ರೆ ಯಾವಾಗ ರಿವೀಲ್ ಆಗಬಹುದು? ಖಂಡಿತವಾಗ್ಲೂ ಗಂಡ ಹೆಂಡತಿ ಅದ್ರ ಮಧ್ಯೆ ಇರುವಂಥ ಒಂದು ಟೈಟಲ್ ಆಗಿರುತ್ತೆ. ಜನಗಳಿಗೆ ಯಾವ ಲ್ಯಾಂಗ್ವೇಜ್ಗೆ ಹೋದರೂ ಇದೇ ಒಂದು ಟೈಟಲಲ್ಲಿ ಸಿನಿಮಾದನ್ನು ರಿಲೀಸ್ ಮಾಡುವ. ಈ ಕಾಂತಾರ ಹೇಗಿತ್ತು, ಕಾಂತಾರ ಎಲ್ಲ ಜಾಗದಲ್ಲೂ ಕಾಂತಾರ ಅನ್ನೋ ಹೆಸರಲ್ಲಿ ರಿಲೀಸ್ ಆಗಿದೆ. ಸೊ ಇಲ್ಲೂ ಕೂಡ ನಾವೇನು ಇವಾಗ ಟೈಟಲ್ ಇಟ್ಟಿದ್ದೇವೆ, ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಬಟ್ ಅದಕ್ಕೊಂದು ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಟೈಟಲ್ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು ಸಿನಿಮಾ ತಂಡದ್ದು. ಅದಕ್ಕೋಸ್ಕರವಾಗಿ ಇವತ್ತು ಅದನ್ನು ಬರೀ ಪ್ರೊಡಕ್ಷನ್ ನಂಬರ್ 1 ಅನ್ನೋ ಹೆಸರಲ್ಲಿ ಮುಹೂರ್ತ ಮಾಡ್ಕೊಂಡಿದ್ದೇವೆ ನಾವು. ಖಂಡಿತವಾಗ್ಲೂ ನಿಮ್ಗೆ ಅದು ತುಂಬ ಇಷ್ಟ ಆಗ್ಬೋದು. ಆ ಟೈಟಲ್ ಒಂದು ಹೊಸತನದ್ದು ಒಂದು ಟೈಟಲ್ನ ಇದು ಮಾಡಿದ್ದೇವೆ. ನಮ್ಮ ಡೌಟ್ ಇತ್ತು, ಎಲ್ಲಿ ಅಂದರೆ ವಾಣಿಜ್ಯ ಮಂಡಳಿಯಲ್ಲಿ ನಮ್ಗೆ ಸಿಗಲ್ವೇನೋ ಆ ಟೈಟಲ್, ಯಾರಾದರೂ ಬುಕ್ ಮಾಡಿರ್ತಾರೆ. ಬಟ್ ದೇವರ ದಯದಿಂದ ಆ ಟೈಟಲ್ ನಮಗೆ ಸಿಕ್ಕಿದೆ. ಟೈಟಲ್ ರಿವೀಲ್ ಆಗುವಾಗ ನಿಮಗೆ ಅದು ಗೊತ್ತಾಗುತ್ತೆ ಯಾವ ಟೈಟಲ್ ಅಂತ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಎಲ್ಲರೂ ಪ್ರೇಕ್ಷಕ ವರ್ಗರಿಗೆ, ಹಾಗೆ ನನ್ನನ್ನು ಯಾರೆಲ್ಲ ಬೆಂಬಲ ಮಾಡ್ತಾ ಇದ್ದಾರೋ, ಯಾರೆಲ್ಲ ನನಗೆ ಆಶೀರ್ವಾದ ಮಾಡ್ತಿದ್ದಾರೋ ಅವ್ರ ಹತ್ರ ನಾನು ಕಳಕಳಿಯಾಗಿ ಬೇಡ್ಕೊಳ್ತಿದ್ದೀನಿ. ನೀವು ಕಾಂತಾರದಲ್ಲಿ ಗುರು ಅನ್ನೋದಕ್ಕಿಂತ ನನ್ನ ಚಿಕ್ಕ ಪಾತ್ರವನ್ನು ಎಷ್ಟು ದೊಡ್ಡದಾಗಿ ಬೆಳೆಸಿ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದೀರಿ. ಇನ್ನೊಂದೇನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾನು. ಇದೆಲ್ಲವನ್ನು ಬಿಟ್ಟು ಕೆಲವರಿಗೆ ಆಗ್ಬೋದು ಗುರುವನಾಗೇ ಇರಬೇಕು ಅಂತ ಕೆಲವರಿಗೆಲ್ಲ ಆಸೆ ಇದೆ. ಬಟ್ ಸಿನಿಮಾಗಳು ಬೇರೆ ಬೇರೆ ರೀತಿ ಬರ್ತಾ ಇರುವಾಗ ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳನ್ನು ಮಾಡ್ಕೊಂಡು ಹೋಗೋದೇ ಒಂದು ಕಲಾವಿದನ ಒಂದು ಮುಖ್ಯ ಧ್ಯೇಯ ಆಗಿರುತ್ತೆ. ಸೊ ಇದರಲ್ಲಿ ಒಂದು ವಿಭಿನ್ನವಾದ ಪಾತ್ರವನ್ನು ಒಂದು ಒಳಗೊಂಡಿರುವಂಥ ಸಿನಿಮಾ ಇದು. ಸೊ ಹಾಗಾಗಿ ಈ ಸಿನಿಮಾದಲ್ಲೂ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಶುರುವಿಂದ ಎಂಡಿನ ತನಕ ನಾವು ಇಡುವಂಥ ಎಲ್ಲ ಹೆಜ್ಜೆಯಲ್ಲೂ ನೀವು ಕೈ ಇಟ್ಟು ನಮ್ಮನ್ನು ಮೇಲೆ ಎತ್ತಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಿ ರೈ. ಸೊ ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಬಟ್ ಅದ್ರ ಜೊತೆ ಲಾಸ್ಟ್ 5 ಇಯರ್ಸಿಂದ ಮಾಡಲಿಂಗ್ ಮಾಡ್ತಿದ್ದೀನಿ. ಬ್ಯಾಂಗ್ಳೂರಲ್ಲಿ ಅನೇಕ ರ್ಯಾಂಪ್ ಶೋಸ್ ಮತ್ತು ಆ್ಯಡ್ ಶೂಟ್ಸ್, 2 ಆಲ್ಬಮ್ ಸಾಂಗ್ ಕೂಡ ನಾನು ಮಾಡಿದ್ದೀನಿ. ಇದು ನನ್ನ ಸೆಕೆಂಡ್ ಸಿನಿಮಾ. ಸೊ ಫಸ್ಟ್ ಸಿನಿಮಾ ಹೆಸರು ಅಭಿರಾಮ್ ಚಂದ್ರ ಅಂತ. ಇವಾಗ ಅದು ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜಲ್ಲಿದೆ. ಸೊ ಇವತ್ತು ನಮ್ಮ ಮೂವಿ ಸೆಕೆಂಡ್ ಸಿನಿಮಾ ಮ್ಯಾಕ್ಸ್ ಪ್ರೊಡಕ್ಷನ್ ಅವರದ್ದು ಇವತ್ತು ಮುಹೂರ್ತ. ನನಗೆ ಇವತ್ತು ತುಂಬ ಖುಷಿಯಾದ ದಿನ, ಯಾಕಂದರೆ ಇದು ನನ್ನ 2ನೇ ಸಿನಿಮಾ ಹಾಗೂ ಮ್ಯಾಕ್ಸ್ ಕ್ರಿಯೇಷನ್ಸ್ ಅವರ ಪ್ರೊಡಕ್ಷನ್ ನಂಬರ್ 1 ಮೊದಲನೇ ಚಿತ್ರದಲ್ಲಿ ನನಗೆ ಅಭಿನಯಿಸುವ ಅವಕಾಶ ಸಿಕ್ಕಿದೆ. ಸೊ ಚಿತ್ರದ ಟೈಟಲ್ ಆದಷ್ಟು ಬೇಗ ರಿವೀಲ್ ಮಾಡ್ತಿದ್ದಾರೆ. ಸೊ ಈ ಚಿತ್ರದಲ್ಲಿ ಹೀರೋ ಆಗಿ ರಂಗಲೋಕದಲ್ಲಿ ಥಿಯೇಟರ್ ಆರ್ಟಿಸ್ಟ್ ಆಗಿ ಹೆಸರು ಮಾಡಿರುವ ಹಾಗೂ ನಮ್ಮ ಕಾಂತಾರ ಚಿತ್ರದಲ್ಲಿ ಗುರುವನ ರೋಲನ್ನು ಯಶಸ್ವಿಯಾಗಿ ನಟಿಸಿದಂಥ ಸ್ವರಾಜ್ ಶೆಟ್ಟಿ ಅವ್ರ ಜೊತೆ ಅಭಿನಯಿಸ್ತಿದ್ದೀನಿ. ಸೊ ಚಿತ್ರದ ಕತೆ ತುಂಬ ಚೆನ್ನಾಗಿದೆ. ಕನ್ನಡ ನಾಡಿನ ಎಲ್ಲ ಸಿನಿಮಾ ಅಭಿಮಾನಿಗಳು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ನಮಸ್ಕಾರ. ಮ್ಯಾಕ್ಸ್ ಕ್ರಿಯೇಷನ್ಸ್ ಸಂಸ್ಥೆಯಿಂದ ಇವತ್ತು ನಿಮ್ಮ ಸ್ವರಾಜ್ ಶೆಟ್ಟಿ ಕಾಂತಾರ ಮೂವಿಯಲ್ಲಿ ಗುರುವನ ಪಾತ್ರ ಮಾಡಿದವರು, ಶಿವದೂತ ಗುಳಿಗೆಯಲ್ಲಿ ಗುಳಿಗನ ಪಾತ್ರ ಮಾಡಿದವರು. ಒಂದು ಸೌಮ್ಯ ಪಾತ್ರ, ಒಂದು ಅಬ್ಬರದ ಪಾತ್ರ ಮಾಡಿದ್ದಾರೆ. ಅವರ ಒಳಗೆ ಇನ್ನಷ್ಟು ಕಿಚ್ಚು ಇದೆ, ಇನ್ನಷ್ಟು ಫೈರ್ ಇದೆ. ಆ ಫೈರ್ ಹೊರಗೆ ತೆಗಿಲಿಕ್ಕೆ ನಿರ್ಮಾಪಕ ಭಾಗ್ಯರಾಜ್ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ. ಪ್ರೊಡಕ್ಷನ್ ನಂಬರ್ 1 ಅಂತ ಹೇಳುವಂಥ ಹೆಸರಲ್ಲಿ ಇವತ್ತು ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ಮುಹೂರ್ತ ನಡೆಯಿತು.
ಜನವರಿಯಿಂದ ಚಿತ್ರೀಕರಣಕ್ಕೆ ಅಣಿಯಾಗಿದ್ದಾರೆ. ಸ್ವರಾಜ್ ಒಂದು ಅದ್ಭುತ ಪ್ರತಿಭಾವಂತ. ಅವರ ನಿರ್ದೇಶನದಲ್ಲಿ ಮತ್ತು ಅಭಿನಯದಲ್ಲಿ ಹಾಗೂ ನಮ್ಮ ಮಂಗಳೂರಿನ ಪ್ರತಿಭಾವಂತ ಪ್ರಬುದ್ಧ ರಂಗಕಲಾವಿದರ ಅಭಿನಯದಲ್ಲಿ ಈ ಸಿನಿಮಾ ಮೂಡಿ ಬರಲಿಕ್ಕಿದೆ. ಟೈಟಲ್ ತುಂಬ ಆಕರ್ಷಕವಾಗಿದೆ. ಆದಷ್ಟು ಬೇಗ ಅವರು ರಿವೀಲ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳಿ ನಾನು ಜೊತೆಗೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಇದಕ್ಕೆ ಚಿತ್ರಕಥೆ ಸಂಭಾಷಣೆ ಹಾಗೆ ನಿರ್ದೇಶನ ಮಾಡ್ತಿರೋದು ನಾನು ಸ್ವರಾಜ್ ಶೆಟ್ಟಿ, ಹಾಗೆ ನಟನೆ ಕೂಡ ಮಾಡ್ತಾಯಿದ್ದೀನಿ ಬಾಲಿವುಡ್ನಲ್ಲಿ. ಹಾಗೆ ಇದರ ಹೀರೋಯಿನ್ ಆಗಿ ಶಿವಾನಿ ರೈ ಅವರು, ನಮ್ಮ ಪ್ರೊಡಕ್ಷನ್ ಭಾಗೀರಥ್ ಶೆಟ್ಟಿ ಅವರು, ಹಾಗೆ ಅವರ ವೈಫ್ ಅಕ್ಷರಾಜ್ ಶೆಟ್ಟಿ ಅವರು, ಹಾಗೆ ಕ್ಯಾಮ್ರಾಮನ್ ಆಗಿ ರೂಪೇಶ್ ಶಾಜಿ ಅವರಿದ್ದಾರೆ. ರೂಪೇಶ್ ಶಾಜಿ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ವಿನೋದ್ ರಾಜ್ ಕೋಕಿಲ, ಆರ್ಟ್ ಡೈರೆಕ್ಟರ್ ಆಗಿ ರಾಜೇಶ್ ಬಂದೆ, ಸಂಕಲನ ಗಣೇಶ್ ನಿರ್ಚಲ್, ಹಾಗೆ ಗಣೇಶ್ ನಿರ್ಚಲ್, ಎಡಿಟರ್ ಗಣೇಶ್ ನಿರ್ಚಲ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವಿದ್ಯುತ್ ಶೆಟ್ಟಿ, ಮಹಾನ್ ಶೆಟ್ಟಿ. ಆಮೇಲೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ರಾಜೇಶ್ ಕುಮಾರ್, ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಪ್ರವೀಣ್ ಶೆಟ್ಟಿ,